ಅಧಿಕಾರಿಗಳ ನಡತೆ ಹಾಗೂ ವ್ಯವಸ್ಥೆಯಿಂದ ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ದಡ್ಡಲ್ಕಾಡು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ದಡ್ಡಲ್ಕಾಡು ಸರ್ಕಾರಿ ಶಾಲೆ ಮುಚ್ಚಲು ಹುನ್ನಾರ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಶಾಲೆಯ ಮಕ್ಕಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಉರಿ ಬಿಸಿಲಿನಲ್ಲಿ ನಿಂತು ಮಕ್ಕಳು ತಮಗೆ ಶಾಲೆ ಬೇಕು ಎಂಬ ಘೋಷಣೆಯನ್ನ ಮಾಡಿದ್ರು. ಇವರ ಜೊತೆ ಪೋಷಕರ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆ ಖಾಸಗಿ ಟ್ರಸ್ಟ್ ದತ್ತು ಪರವಾನಗಿ ನವೀಕರಣಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಮುಚ್ಚುವ ಹಂತದಲ್ಲಿದ್ದ ಗ್ರಾಮೀಣ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸಿದ್ದ ಹಳೆ ವಿದ್ಯಾರ್ಥಿಗಳು ಬರೋಬ್ಬರಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನಿಂದ ಶಾಲೆ ಅಭಿವೃದ್ಧಿ ಮಾಡಲಾಗಿದೆ. ಆದರೆ ಇದೀಗ ಶಾಲೆಯ ದತ್ತು ಸ್ವೀಕಾರ ಆದೇಶ ರದ್ದುಪಡಿಸಿದ ಶಿಕ್ಷಣ ಇಲಾಖೆಯ ನಡೆಯ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪವನ್ನು ಮಾಡಿದ್ದಾರೆ. ದಡ್ಡಲಕಾಡು ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ಒಂದು 7-8 ವರ್ಷಗಳ ಹಿಂದೆ ಈ ಶಾಲೆಯ ಪರಿಸ್ಥಿತಿ ನೋಡಿ ಬಹಳಷ್ಟು ಪರಿಸ್ಥಿತಿ ಹಾಳಾಗಿತ್ತು. ಬರೀ 28 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ರು. ಒಂದು ಹಂಚಿನ ಶಾಲೆ ಬೀಳುವ ಮಟ್ಟದಲ್ಲಿದ್ದ ಸಂದರ್ಭದಲ್ಲಿ ನಾನು ಈ ಶಾಲೆಯನ್ನು ನೋಡಿದ್ದೆ. ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ಉಳಿಸಬೇಕು ಅಂತ ಉದ್ದೇಶದಿಂದ ಈ ಶಾಲೆಯ ಕೆಲವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈ ಶಾಲೆಯಲ್ಲಿ ತನ್ನ ಮಕ್ಕಳನ್ನು ಸೇರಿಸಿಕೊಂಡು ಸ್ಟ್ರೆಂತನ್ನು ಹೆಚ್ಚು ಮಾಡ್ತಾ ಬಂದು ಈ ಶಾಲೆಯನ್ನು ಆ ಸಂದರ್ಭದಲ್ಲಿ ಆಗಿನ ಶಿಕ್ಷಣಾಧಿಕಾರಿ ಮುಖಾಂತರ ಹೇಳಿ ಈ ಶಾಲೆಯನ್ನು ಅವರು ದತ್ತು ತಗೊಳ್ಳೋ ಮುಖಾಂತರ ಈ ಶಾಲೆಯನ್ನು ಡೆವಲಪ್ ಮಾಡಲಿ ಅಂತ ಹೇಳಿದ ಸಂದರ್ಭದಲ್ಲಿ ಈ ಶಾಲೆಯನ್ನು ಆ ಟ್ರಸ್ಟಿಗೆ ದತ್ತು ಕೊಡುವ ಮುಖಾಂತರ ಈ ಶಾಲೆಯ ಪ್ರಗತಿ ಕಾಣಲಿಕ್ಕೆ ಪ್ರಾರಂಭವಾಯಿತು. ಕಳೆದ 7-8 ವರ್ಷಗಳಿಂದ ಈ ಶಾಲೆ ಎಷ್ಟರ ಮಟ್ಟಿಗೆ ಬೆಳೀತು ಅಂದರೆ ಇಡೀ ರಾಷ್ಟ್ರದ ಗಮನ ಸೆಳೆಯುವಂಥ ಮಟ್ಟಿಗೆ ಈ ಶಾಲೆ ಬೆಳೀತು. 28 ಮಕ್ಕಳಿದ್ದ ಶಾಲೆ ಇವತ್ತು ಸುಮಾರು 1024 ಮಕ್ಕಳು ಕಲಿಯುವಂಥ ಒಂದು ದೊಡ್ಡ ಮಟ್ಟಕ್ಕೆ ಈ ಶಾಲೆ ಬಂದು ನಿಂತಿದ್ದು. ಸುತ್ತಮುತ್ತಲಿನ ಎಲ್ಲ ಮಕ್ಕಳು ಈ ಶಾಲೆಗೆ ಬಂದು ಸೇರಿದ್ದು. ಸಡನ್ ಗೊತ್ತಿಲ್ಲ ನಮಗೆ, ಕಳೆದ 5-6 ವರ್ಷದಿಂದ ಏನು ಗ್ರಾಚಾರ ಹಿಡಿತಾ ಗೊತ್ತಿಲ್ಲ. ಈ ಶಾಲೆಗೆ ಯಾವುದು ಕಾಣದ ಕೈಗಳು ಕೆಲವು ಕೈ ಹಾಕಿತ್ತು. ಭಾಳಷ್ಟು ಸುತ್ತಲಿನ ಕೆಲವೊಂದು ಪ್ರೈವೇಟ್ ಶಾಲೆಗಳು 15,000 20,000 ಫೀಸ್ ತಗೊಂಡು ನಡೆಸುವಂಥ ಕೆಲವೊಂದು ಶಾಲೆಗಳಿಗೆ ಈ ಶಾಲೆಯ ಮೇಲೆ ದೃಷ್ಟಿ ಬಿತ್ತ ಅಂತ ನಮ್ಗೆ ಗೊತ್ತಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಏನು ಅವ್ಯವಹಾರ, ಏನು ದುಡ್ಡು ಕೊಟ್ಟಿಲ್ಲ, ಅದು ಮತ್ತೊಂದು ಯಾರಾದರೂ ಕೊಟ್ಟಿಲ್ಲ ಅವ್ಯವಹಾರ ಮಾಡಲಿಕ್ಕೆ. ಹಾಗೆ ಇದ್ದರೆ ಏನಾದರೂ ಕೊಟ್ಟಿದ್ರೆ ಇದು ಅವರೇ ದುಡ್ಡು ಹಾಕಿ ಅವರೇ ಮಾಡಿ, ನಿಮ್ಮ ಮನೆಯಲ್ಲಿ ನೀನೇ ಅವ್ಯವಹಾರ ಮಾಡಿದ್ದೀನಿ ಅಂತ ನನ್ನ ಕಿಸೆಯ ದುಡ್ಡಲ್ಲಿ ನಾನೇ ಅವ್ಯವಹಾರ ಮಾಡಿದ್ದೀನಿ ಅಂತ ಹೇಳಿದರೆ ಏನು ಮಾಡಲಿಕ್ಕೆ? ಇದು ಯಾವ ಥರದ ನ್ಯಾಯ ಅಂತ ನನಗೆ ಅರ್ಥ ಆಗ್ತಿಲ್ಲ, ಯಾವ ಲಾಜಿಕ್ ಅಂತ ನನಗೆ ಅರ್ಥ ಆಗ್ತಿಲ್ಲ ಇದು. ಅದರಿಂದ ನಾನು ಇವತ್ತಿಗೂ ಚಾಲೆಂಜ್ ಮಾಡಿದ್ದೇನೆ. ಅದಕ್ಕೊಂದು DDP ಒಂದು ರಿಪೋರ್ಟು ಹಾಕಿದ್ರು. ಅವರು ಏನಿಲ್ಲ ಅಂತ ಕೊಟ್ಟಿದ್ದಾರೆ ಅಂತ ನನಗೆ ಬಂದ ಸೂಚಿಸಿದ್ದಾರೆ. ಎಂಥದ್ದು ಅವಕಾಶ ಇಲ್ಲ. ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ತಗೊಂಡು ಶಾಲೆಗೆ ಬಸ್ ಹಾಕಿದ್ದಾಗ ಅದು ನೀವು ಹೇಳಬೇಕಿತ್ತಲ್ಲ ಸ್ವಾಮಿ, ನೀವು ಅಧಿಕಾರಿಗಳಿದ್ದೀರಿ, ನೀವು ಆ ಥರ ಅಲ್ಲ ಈ ಥರ ಮಾಡಿ ಅಂತ ಈ ಸಂಸ್ಥೆಗೆ ತಿಳಿಸಿ ಹೇಳಬೇಕಿತ್ತು. ಅದನ್ನು ಬಿಟ್ಟು ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಹಿಡ್ಕೊಂಡು ಈ ಶಾಲೆಯನ್ನು ಬಂದ್ ಮಾಡಲಿಕ್ಕೆ ನೀವು ಹೊರಟಿದ್ದೀರಲ್ಲ, ಖಂಡಿತವಾಗಲೂ ಒಬ್ಬ ಶಾಸಕನಾಗಿ ಈ ಶಾಲೆಯನ್ನು ಬಂದ್ ಮಾಡಲಿಕ್ಕೆ ನಾವಂತೂ ಬಿಡುವುದಿಲ್ಲ. ಇಡೀ ಊರಿಗೆ ಊರುವಷ್ಟು ಇರಬೇಕು. ಅಗತ್ಯ ಬಿದ್ದರೆ ಇಡೀ ನನ್ನ ಕ್ಷೇತ್ರ, ಯಾಕೆ ಈ ಜಿಲ್ಲೆನೇ ಈ ಶಾಲೆಯ ಬಗ್ಗೆ ನಿಲ್ತದೆ. ಎಲ್ಲ ಶಾಸಕರು ನಾನಿನ್ನೆ ಮಾತಾಡಿದ್ದೇನೆ, ಎಲ್ಲರೂ ನಮ್ಮ ಅಧ್ಯಕ್ಷರ ಹತ್ರನೂ ಮಾತಾಡಿದ್ದೇವೆ, ನಮ್ಮ MLC ಅವರ ಹತ್ರನೂ ಮಾತಾಡಿದೆ. ಅವರಿಗೂ ಆಶ್ಚರ್ಯ ಆಗ್ತದೆ ಯಾಕೆ ಈ ಥರ ಆಗ್ತಾ ಇದೆ ಅಂತ. ನಾನು ಹೇಳಿದೆ ಹೋರಾಟ ಅನಿವಾರ್ಯ ಈಗ ಪಾಪ, ಯಾಕೆಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಅವರ ಮಕ್ಕಳನ್ನು ಸೇರಿಸುವಾಗ ಈ ಹೋರಾಟ ಅನಿವಾರ್ಯ ಆಗಿದೆ. ಅದರಿಂದ ಹೋರಾಟ ಮಾಡಿ, ಆದರೆ ಈ ಬಿಸಿಲೆಲ್ಲ ಮಕ್ಕಳ ಇದು ಮಾಡಬೇಡಿ, ನಾವೊಂದು ಡೆಡ್ಲೈನ್ ಕೊಡುವ, ಈ ಸಮಯದೊಳಗೆ ನೀವು ಶಾಲೆಗೆ ಒಂದು ಸರಿಯಾದ ಒಂದು ವ್ಯವಸ್ಥೆಯನ್ನು ಎಂಥದ್ದು ಅದು ರಿನ್ಯೂವಲ್ ಮಾಡಿ ಅದನ್ನು ಶಾಲೆ ನಡೆಸಿ ಕೊಡುವಂಥ ವ್ಯವಸ್ಥೆ ನೀವು ಮಾಡ್ತೀರಾ ಇಲ್ವಾ? 1 ತಿಂಗಳು ಬೇಕು, 1 ತಿಂಗಳು ಮೇ 1st ವೀಕ್ ಒಳಗೆ ಆಗಿಲ್ಲ ಅಂತಾದರೆ ಈ ಹೋರಾಟದಲ್ಲಿ ಸ್ವತಃ ನಾನು ಭಾಗಿಯಾಗ್ತೇನೆ. ಇದರ ನನಗೆ ಎಂಥದಾದರೂ ತೊಂದರೆ ಇಲ್ಲ. ಈ ಶಾಲೆಯನ್ನು ನಾವು 100ಕ್ಕೆ 100 ಉಳಿಸ್ತೇವೆ. ನಾವೆಲ್ಲ ಊರಿನವರು ಸೇರಿ ಈ ಶಾಲೆಯನ್ನು ಉಳಿಸ್ತೇವೆ, ಅದು ಏನೇ ಆಗಲಿ ಅಂತ ಭರವಸೆಯನ್ನು ನಾನು ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಾ ಇದ್ದೇನೆ. ಅದರಿಂದ ಈ ಮಕ್ಕಳ ಭವಿಷ್ಯದ ಆಟಿಗೆ ಯಾರು ದಯವಿಟ್ಟು ಆಟ ಆಡಬೇಡಿ. ನಿಮ್ಮದು ಏನಾದರೂ ನಿಮ್ಮದು ಪರ್ಸನಲ್ ಗ್ರಜ್ಗಳಿದ್ದರೆ ಅದನ್ನು ಹೊರಗಿಡಿ, ನೀವು ಪರ್ಸನಲ್ ನೋಡ್ಕೊಳ್ಳಿ. ಶಾಲೆಯ ವಿಷಯದಲ್ಲಿ ದಯವಿಟ್ಟು ಬರಬೇಡಿ. ಅವರ ಹತ್ರ ಪುನೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ಯಾರಾದರೂ ಇದ್ದರೆ ಇದರ ಹಿಂದೆ ಅವರ ಹತ್ರ ನಾನು ಪರ್ಸನಲ್ ನಾನು ಗೊತ್ತಿದ್ದರೆ ಅವರ ಹತ್ರ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ತೇನೆ, ಅವರಿಗೆ ಕೈ ಮುಗಿದು ಕೇಳ್ತೇನೆ. ಈ ಶಾಲೆಯ ವಿಷಯಕ್ಕೆ ಮಕ್ಕಳ ಒಂದು ಜೀವನದಲ್ಲಿ ನೀವು ಖಂಡಿತವಾಗಿ ಆಟ ಆಡಬೇಡಿ.
ಅದರಿಂದ ಎಲ್ರಿಗೂ ನಾನು ದಯವಿಟ್ಟು ಇನ್ನೊಮ್ಮೆ ನಾವು ಕೂತು ಇದರ ಬಗ್ಗೆ ಕೂತ್ಕೊಳ್ಳ ಸದ್ಯಕ್ಕೆ 15 ದಿವಸ ನಾವು ಸ್ವಲ್ಪ ಶಾಂತರಾಗಿರುವ. ನಾನು ಇಮಿಡಿಯೇಟ್ ಆಗಿ ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ, ಎಜುಕೇಷನ್ ಮಿನಿಸ್ಟರ್ ಹತ್ರ ಒಮ್ಮೆ ಭೇಟಿ ಆಗಿದ್ದೆ. ಇನ್ನೊಮ್ಮೆ ನಾನು ಖುದ್ದಾಗಿ ಎಲ್ಲರ ಹತ್ರ ಹೋಗಿ ನಾನು ಭೇಟಿ ಆಗ್ತೇನೆ, ಕಮಿಷನನ್ನು ಭೇಟಿ ಆಗ್ತೇನೆ. ಮತ್ತು ಏನೂ ಸಿಕ್ಕಿಲ್ಲ ಅಂತ ಅದಕ್ಕೆ